ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮನೆಯಲ್ಲಿ ಯಾವಾಗಲೂ ದಿನನಿತ್ಯ ವಿಭಿನ್ನ ರೀತಿಯಾದಂಥ ಖಾದ್ಯಗಳು, ಅದರಲ್ಲೂ ಕೂಡ ಈ ಒಂದು ನಮ್ಮ ಅಡುಗೆ ಮನೆಯಲ್ಲಿ ಬೇರೆ ಬೇರೆ ಪ್ರಾಂತ್ಯದ, ಬೇರೆ ಬೇರೆ ರಾಜ್ಯದ, ಹಾಗೆಯೇ ಅವರವರ ಒಂದು ಇನ್ನೋವೇಟಿವ್ ಡಿಶಸನ್ನು ಕೂಡ ನಾವು ನಿಮಗೆ ಹೇಳ್ಕೊಡ್ತಾನೆ ಬಂದಿದ್ದೀವಿ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಶ್ರೀಮತಿ ಸುಮತಿ ಮಲ್ಯ ಅವರು ನಮಗೆ ಯಾವ ರುಚಿಕರವಾದಂಥ ಎಲ್ಲಿಯ ಖಾದ್ಯಗಳನ್ನು ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಇವತ್ತು ನಮಗೆ ಎಲ್ಲಿಯ ಖಾದ್ಯಗಳನ್ನು ಹೇಳ್ಕೊಡ್ತಿದ್ರಿ. ಕಳೆದ ಬಾರಿ ಬಂದಿದ್ರಿ, ಸೊ ನಾನು ನೋಡಿದ್ದೆ. ಸೊ ನೀವು ಬಿಹಾರಿ ಡಿಶಸನ್ನು ಹೇಳ್ಕೊಟ್ಟಿದ್ದೀರಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಅದು ಆ ಡಿಶಸ್. ಸೊ ಇವತ್ತು ನಮ್ಗೆ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಬ್ರೆಡ್ ರೋಲ್. ಬ್ರೆಡ್ ರೋಲ್. ಬ್ರೆಡ್ ರೋಲ್ ಎಲ್ಲರೂ ಕೂಡ ಮಾಡುವಂಥದ್ದಾ ಅಥವಾ ನಿಮ್ಮದು ಸ್ಪೆಷಲ್? ಮಾಡ್ಬೋದು. ಫ್ರೆಂಡ್ ಹತ್ರ ಕಲ್ತಿದ್ದು. ಸೊ ನಮಗೆ ಯಾವುದು ಬೇರೆ ಕಡೆದು ಬಿಹಾರಿ ಡಿಶಸ್ ಏನು ಹೇಳ್ಕೊಡ್ತಾ ಇಲ್ವಾ? ಇಲ್ಲ, ಇವತ್ತಿಲ್ಲ. ಸೀಕ್ರೆಟಾ? ಸೀಕ್ರೆಟ್. ಸೊ ನನಗೆ ನಿಮ್ಮ ನಗು ತುಂಬ ಇಷ್ಟ ಆಯಿತು. ಸೊ ನಿಮ್ಮ ಒಂದು ಸ್ಮೈಲ್ ಇದೆ ಅಲ್ಲ, ವೆರಿ ಬ್ಯೂಟಿಫುಲ್. ಸೊ ನೀವು ಇವಾಗಲೇ ಇಷ್ಟು ಚೆನ್ನಾಗಿರುವಾಗ, ಯಂಗಿರುವಾಗ ಎಷ್ಟು ಚೆನ್ನಾಗಿರ್ಬೋದಲ್ಲ ಅಂತ ನಾನು ಊಹಿಸ್ತಾ ಇದ್ದೆ. ಎಸ್ ಮೇಡಮ್, ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಿ. ಸೊ ಅಷ್ಟೇ ರುಚಿಕರವಾದಂಥ ಅಡುಗೆಗಳನ್ನು ನಮಗೂ ಕೂಡ ಹೇಳ್ಕೊಡ್ತೀರಾ ಇವತ್ತು? ಓಕೆ, ಇಲ್ಗೋ ಬನ್ನಿ. ಎಸ್ ಮೇಡಮ್, ಫಸ್ಟ್ ಈಗ ಬ್ರೆಡ್ ರೋಲ್, ನೆಕ್ಸ್ಟ್ ಒನ್ ನೀವು ಸೀಕ್ರೆಟ್ ಆಗಿ ಇಟ್ಟಿದ್ದೀರಿ. ಸೊ ಯಾವ ಸೀಕ್ರೆಟ್? ನನಗನ್ಸುತ್ತೆ ಬಿಹಾರಿ ಡಿಶೇ ಅಲ್ವಾ? ಬೆಂಗಾಲಿ. ಸೀಕ್ರೆಟ್ ರಿವೀಲ್ ಮಾಡಿಬಿಟ್ರಿ. ಬೆಂಗಾಲಿ ಡಿಶಸ್. ಓಕೆ, ಸೊ ಫಸ್ಟ್ ಹಾಗಾದರೆ ಈಗ ನಾವು ಬ್ರೆಡ್ ರೋಲ್, ಸೊ ಬೆಂಗಾಲಿ ಡಿಶ್ ಮಾಡುವಾಗ ಅದರ ಒಂದು ಪುರಾಣ ಕೇಳ್ಕೊಂಡು ಬರೋಣ. ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟ್ ಒಂದು ಕಡಾಯಿ ಬೇಕು. ಕಡಾಯಿಯ ಇದು ಸಾಕಾ? ಸಾಕು. ಗ್ಯಾಸ್ ಆನ್ ಮಾಡೋದಲ್ಲ? ಹೌದು. ಆಯಿಲ್ ಹಾಕ್ಬೇಕಾ? ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ನೀವು ಊಹಿಸ್ತಾ ಇದ್ರೆ, ಇದು ಹೆಲ್ದಿ, ಟೇಸ್ಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ನಿಮಗೆ ಈ ಥರ ಡೀಪ್ ಫ್ರೈ ಐಟಮ್ಸ್ ಎಲ್ಲ ಇಷ್ಟನಾ? ಸೊ ಈಗ ನನಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಿದ್ದೀರಿ. ಸೊ ಯಾವುದೇ ಏಜ್ನವರು ಕೂಡ ಆರಾಮ್ಸೆ ಬಳಸ್ಬೋದು. ಯಾಕೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಫ್ರೀ ಕೂಡ ಆಗಿದೆ. ಎಸ್, ಆಯಿಲ್ ಬಿಸಿ ಆಗಲಾ? ಹೌದು. ಅದರಲ್ಲೂ ಅಡುಗೆ ಬೇಗ ಬೇಗ ಆಗಬೇಕು ಅಂತ ಹೇಳಿದರೆ ಎಲ್ಲ ಅಪ್ಲಯನ್ಸಸ್ ಬೇಕು. ಸೊ ಅಪ್ಲಯನ್ಸಸ್ ಬೇಕು ಅಂತ ಹೇಳಿದರೆ ನಮ್ಮ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರ ಗ್ಯಾಸ್ ಸ್ಟೋವ್ ಇದೆ, ಸೊ ಮಿಕ್ಸಿ ಇದೆ, ಸೊ ಫ್ಯಾನ್ ಕೂಡ ಅವೈಲಬಲ್ ಇದೆ ಅವ್ರದ್ದು. ಸೊ ಅಂದರೆ ಮನೆಯಲ್ಲಿ ಎಲ್ಲ ಇಂಥ ಒಂದು ವಸ್ತುಗಳು ಇದ್ದರೆ ತುಂಬ ಸುಲಭ ಅನಿಸುತ್ತೆ ಅಲ್ಲ? ಎಸ್. ಸೊ ಜೀರಿಗೆ ಹಾಕೊಳ್ಳೋದು? ಹಾಂ. ಜೀರಿಗೆ ಸಿಡಿದ ನಂತರ ಇದು ಗ್ರೀನ್ ಚಿಲ್ಲಿ ಮತ್ತು ಹಸಿಮೆಣಸು ಪೇಸ್ಟ್. ಹೌದು.
ಈರುಳ್ಳಿ ಸ್ಪೂನ್ ಇದೆ. ಸೊ ಇವತ್ತು ನೀವು ಹೇಳಿ ನಾ ಮಾಡ್ತೀನಿ, ಅಸಿಸ್ಟೆಂಟ್ ನಾನು ನಿಮ್ಮದು. ಓಕೆ, ಉರಿಬೇಕಾ? ಎಷ್ಟು ಉರಿಬೇಕು? ರೆಡ್ ಚಿಲ್ಲಿ ಪೌಡರ್. ಸೊ ಆಗ ಆಯಿಲ್ ಹೇಳಿದೆ, ಮಸಾಲೆಗಳಲ್ಲಿ ರಾಜ ಅಂತ ಹೇಳಿದ್ರೆ ನಮ್ಮ ಅರಣ ಮಸಾಲ ಹಾಕ್ಲಾ ನೋಡಿ. ಚಿಲ್ಲಿ ಪೌಡರ್ ಸಾಕಾ? ಸೊ ಹಿರಿಯರು ಬಂದು ಅಡುಗೆ ಹೇಳ್ಕೊಡುವಾಗ ಸ್ವಲ್ಪ ಭಯ ಆಗೋದು. ಸ್ವಲ್ಪ ಹಲ್ದಿ ಪೌಡರ್ ಯಾಕೆ ಭಯ ಅಂತ ನೀವು ಕೇಳಲಿಲ್ಲ. ಜಾಸ್ತಿ ಆದ್ರೆ ಎಲ್ಲಾದ್ರೂ ಬೈದು ಬಿಡ್ತೀರಾ ಏನ ಅಂತ, ಅದಕ್ಕೆ ಹೆದರಿ ಆಗ್ತಿದ್ದೀವಿ. ಸಾಕ? ನೆಕ್ಸ್ಟ್ ಇನ್ನ ಗರಂ ಮಸಾಲ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡ. ಸೊ ಅರುಣಾದವರ ಯಾವ ಪೌಡರ್ ನೀವು ಹೇಳಿ ಎಲ್ಲವೂ ಕೂಡ ಅವೈಲಬಲ್ ಆಗಿದೆ. ಗರಂ ಮಸಾಲ ಪೌಡರ್ ಸಾಕಾ? ಹಾಂ. ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜದ ಪೌಡರ್, ಕಡಲೆ ಬೀಜದ ಪುಡಿ. ಹೌದು. ಇದು ಫ್ರೈ ಮಾಡಿ ರೋಸ್ಟ್ ಮಾಡಿದಿರಿ? ಹೌದು. ಹಾಂ, ರೋಸ್ಟ್ ಮಾಡಿ ಮತ್ತೆ ಇದು ಪೌಡರ್ ಮಾಡ್ಕೊಂಡಿದ್ದೀರಿ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇನ ಹೂರಣಕ್ಕೆ? ಏನು ಹೌದು, ಇದು ಹೂರಣ ಅಲ್ಲ? ಹೌದು. ಬಟಾಟೆ ಬೇಯಿಸಿ ರೆಡಿ ಮಾಡಿದ್ದೀನಿ, ಆಫ್ ಮಾಡೋದು. ಬೇಯಿಸಿ ರೆಡಿ ಇಟ್ಕೊಂಡಿದ್ದೀರಿ ಕ್ಯೂಚಿ. ಸ್ಟಫಿಂಗ್ ರೆಡಿ. ಓಕೆ. ಬೇಕಾದ್ರೆ ಬಟಾಣಿ ಎಲ್ಲ ಹಾಕ್ಬೋದು. ಹಾಂ, ಬೇಯಿಸಿದ ಬಟಾಣಿ ಹಾಕೊಳ್ಳೋದು. ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕೊಳ್ಬೋದು. ಇದು ಸಿಂಪಲ್ ಸ್ಟಫಿಂಗ್ ಅಲ್ಲ? ಸೊ ಇದಕ್ಕೆ ಪನ್ನೀರೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ರೆಡಿ ಆಯಿತು. ರೆಡಿ. ಸೊ ಹೂರಣ ರೆಡಿ ಆಯಿತು. ಹಾಕ್ಬೇಕಾ? ಇದಕ್ಕೆ ನೀರು ಹಾಕಬೇಕಾ? ಓಕೆ. ಸೊ ಇದು ಯಾಕೆ ನೀರು? ಬ್ರೆಡ್ ಡಿಪ್ ಮಾಡಲಿಕ್ಕೆ. ಹಾಂ, ಬ್ರೆಡ್ ಡಿಪ್ ಮಾಡಿ ಇಟ್ಕೊಳಕ್ಕೆ. ಓಕೆ ಓಕೆ. ಸ್ವಲ್ಪ ಉಪ್ಪು ಹಾಕಬೇಕು. ನೀರಿಗೆ ಉಪ್ಪು ಹಾಕ್ಕೊಂಡಿದ್ದೀರಿ? ಅದು ಯಾಕೆ? ಅಂದರೆ ಇಲ್ಲದಿದ್ರೆ ಅದು ಉಪ್ಪು ಇಲ್ಲದಿದ್ರೆ ರುಚಿ ಸ್ವಲ್ಪ. ಅದು ಸ್ವೀಟ್ ಬ್ರೆಡ್ ಇದ್ರೆ ಸ್ವಲ್ಪ ಉಪ್ಪು ಸಿಗುತ್ತೆ. ಸ್ವಲ್ಪ ಓಕೆ ಓಕೆ ಓಕೆ. ರುಚಿಗೆ. ಹಾಂ ಹಾಂ ಹಾಂ. ಇದು ಸ್ಟಫಿಂಗ್ ಇದು ತೆಗಿಬೇಕಾ? ಕೊಡಿ, ಬೌಲ್ಗೆ ತಕ್ಕೊಳ್ಳೋಣ. ಹಾಕ್ಲಾ? ಸ್ವಲ್ಪ ಅಂದರೆ ಫಿಲ್ಲಿಂಗ್ ಹಾಕೋದಕ್ಕೆ ತಣ್ಣಗಾಗಬೇಕು. ಹೌದು. ಓಕೆ, ಡನ್. ನಿಮ್ಮ ಫಿಲ್ಲಿಂಗ್ ಕೂಡ ರೆಡಿ. ಕವರ್ ಮಾಡಲಿಕ್ಕೆ. ಬಿಸಿ ಇರುವಾಗಲೇ ಹಾಕ್ಕೊಂಡ್ರು ತೊಂದರೆ ಇಲ್ಲ ಅಲ್ಲ? ಪರವಾಗಿಲ್ಲ, ಅಷ್ಟು ಟೈಮ್ ಇಲ್ಲ ಅಲ್ಲ. ಓಕೆ. ಸೊ ಇದು ಡೀಪ್ ಫ್ರೈ? ಹೌದು, ಡೀಪ್ ಫ್ರೈ. ಆಯಿಲ್ ಇಟ್ಕೊಂಡ್ಬಿಡ್ತೀನಿ ಹಾಗಾದರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದು ನೀವು ಯಾರು ಬರುವಾಗ ಹೆಚ್ಚಾಗಿ ಮಾಡುವಂಥದ್ದು? ಮಕ್ಕಳ ಅಥವಾ ಮೊಮ್ಮಕ್ಕಳಿದ್ದಾರೆ? ಒಬ್ಬ ಮೊಮ್ಮಗ. ಒಬ್ಬ ಮೊಮ್ಮಗ ಅಂದರೆ ಇದ್ದಿದ್ದೆಲ್ಲ ಪ್ರೀತಿ ಒಬ್ಬರ ಮೇಲೆ ಪೂರ್ತಿ ತೋರಿಸ್ತೀರಿ. ಸೊ ಅವ್ರು ಬರುವಾಗ ಏನೆಲ್ಲ ಸ್ಪೆಷಲ್ ಇರುತ್ತೆ? ಹೇಳ್ತಾರೆ ಏನೇನು ಮಾಡಬೇಕು ಕೇಳಿ ಮಾಡೋದು. ಆವಾಗ ಮಕ್ಕಳದು ಡಿಮ್ಯಾಂಡ್ ಫಸ್ಟ್ ಕೇಳ್ತೀರಾ ಮೊಮ್ಮಕ್ಕಳಿದು? ಮೊಮ್ಮಗನದು. ಮೊಮ್ಮಗನದು ಮಾತ್ರ.
ಸೊ ಫಸ್ಟ್ ಪ್ರಿಫರೆನ್ಸ್ ಮೊಮ್ಮಗ ಅಲ್ಲ? ಹೌದು. ಯಾವಾಗಲೂ ಹೇಳ್ತಾರೆ ಪ್ರಿನ್ಸಿಪಲ್ಗಿಂತ ಇಂಟ್ರೆಸ್ಟ್ ತುಂಬ, ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಅಂತೆ, ಹಾಗೆ. ಸೊ ನೀವು ಮದುವೆ ಆಗಿ ಹೋದ ತಕ್ಷಣ ನೀವು ಬಿಹಾರಿಗೆ ಹೋದ್ರಾ ಅಥವಾ ಎಲ್ಲಿ, ಹೇಗೆ? ಬಿಹಾರ. ಮದುವೆ ಆದ ಕೂಡಲೇ ಸೊ ಮಂಗಳೂರಿಂದ ಬಿಹಾರ್ಗೆ. ಒಮ್ಮೆಲೆ ನಿಮಗೆ ಅಂದರೆ ತೀರಾ ಡಿಫ್ರೆಂಟ್ ಕಲ್ಚರ್ ಆಗಿರಲಿ, ಲ್ಯಾಂಗ್ವೇಜ್ ಆಗಿರಲಿ, ಅಟ್ಮಾಸ್ಫಿಯರ್ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಅದಕ್ಕೆ ಹೊಂದ್ಕೊಂಡು ಹೋದ್ರಿ? ಹೇಗೆ ಅನ್ನಿಸ್ತಾ ಇತ್ತು ಸ್ಟಾರ್ಟಿಂಗ್ ಹೋದಾಗ? ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಾ ಇರೋದು. ತಾಯಿ ಮನೆ ತುಂಬ ನೆನಪಾಗ್ತಿತ್ತು. ತಾಯಿ ಮನೆ ನೆನಪಾಗ್ತಾ ಇತ್ತು. ಸೊ ಮಂಗಳೂರು ಏನಿದೆ ಮಂಗಳೂರು, ಆಮೇಲೆ ಅಭ್ಯಾಸ ಆಗುತ್ತೆ. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ಹೋದಾಗ ಮತ್ತೆ ಒಬ್ಬೊಬ್ರು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಅದಾದ ನಂತರ ಈ ಕಡೆ ಬಂದ್ರಿ 30 ವರ್ಷದ ನಂತರ. ಹೌದು. ಹಾಕ್ಲಾ? ಎಣ್ಣೆ ಬಿಸಿ ಆಯಿತು, ಹಾಕ್ಲಾ? ಇದು ಮೊದಲೇ ಸ್ವಲ್ಪ ಮೊದಲು ಮಿಕ್ಸ್ ಮಾಡಿ ಸ್ಟಫ್ ಮಾಡಿ ಇಡಬೇಕು. ಯಾಕೆಂದರೆ ಸ್ವಲ್ಪ ಎಣ್ಣೆ ಇಲ್ಲಾಂದ್ರೆ ಹೀರ್ಕೊಂಡ್ಬಿಡುತ್ತೆ. ಓಕೆ ಓಕೆ. ಸೊ ಈ ತರ ರೆಡಿ ಮಾಡಿ ಇಟ್ಕೊಂಡ್ರೆ ನೀರೆಲ್ಲ ಅದು ಒಳಗೆ ಹೋಗುತ್ತೆ. ಹಾಗಾಗಿ ಆಯಿಲ್ ಕಮ್ಮಿ ಇರುತ್ತೆ. ಇದು ಎಣ್ಣೆ ಬಿಸಿ ಆಗಿದೆ, ಹಾಕ್ಲಾ? ಎಸ್. ಸೊ ಇವತ್ತು ನಿಮ್ಗೊಂದು ಅಸಿಸ್ಟೆಂಟ್. ಥ್ಯಾಂಕ್ಸ್. ಸೊ ಎಲ್ಲ ಪ್ರೋಗ್ರಾಮ್ ಆದಮೇಲೆ ಇಬ್ಬರು ಕೂತ್ಕೊಂಡು ಪಾರ್ಟಿ ಮಾಡೋಣ. ಕೆಲವರೆಲ್ಲ ಇದನ್ನು ಮಾಡುವಾಗ ಅಯ್ಯೋ ದೇವ್ರಿ ಇಷ್ಟೆಲ್ಲ ಕಷ್ಟಪಡಬೇಕಲ್ಲ ಅಂದರೆ ಬ್ರೆಡ್ಡನ್ನೆಲ್ಲ ಲಟ್ಟಿಸಿ ಆಮೇಲೆ ಅದಕ್ಕೆ ಫಿಲ್ ಮಾಡಿ ಅದೇನಾದರೂ ಸರಿಯಾಗಲಿಲ್ಲ, ಬ್ರೆಡ್ ಡ್ರೈ ಆಯಿತು ಅಂತ ಹೇಳಿದ್ರೆ ತುಂಬ ಕಷ್ಟ ಅನಿಸುತ್ತೆ. ಇದು ಈಸಿಯರ್ ವೇ. ಸ್ವಲ್ಪ ಅಲ್ಲಿ ನೀರಲ್ಲಿ ಅದ್ದಿ ಹಾಗೆ ಪ್ರೆಸ್ ಮಾಡಿ ಹಾಕ್ಕೊಳ್ಳೋದು. ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ಸ್ವೀಟ್ಸ್ ಎಲ್ಲ ಇಷ್ಟ ನೋಡಿ. ಸಿಂಪಿಂಚ್ ಸ್ವೀಟ್ಸ್ ಇಷ್ಟ. ಸೊ ಇಲ್ಲಿದ್ದ ಅಥವಾ ಬಿಹಾರದ ಸ್ವೀಟ್ಸ್ ಅಂದರೆ ಯಾವುದಾದ್ರೆ ಏನು ಅಂತಾರೆ? ಎಸ್, ತಗೊಳ್ಳೋದು ಇದು ರೆಡಿ. ಸೊ ಇನ್ನೇನು ಈ ಸೆಕೆಗಾಲ ಆಗುವಾಗ ಇದೆಲ್ಲ ಸ್ವಲ್ಪ ಬೆಂಕಿ ಹತ್ರ ನಿಲ್ಲೋದಕ್ಕೆ ಕಷ್ಟ ಅನ್ಸುತ್ತೆ. ಬಟ್ ಮಳೆಗಾಲಕ್ಕೆ ಈ ಥರ ಜಟ್ಪಟ್ ಸೂಪರ್ ಆಗುತ್ತೆ. ಸೊ ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿಯಾದಂಥ ಬ್ರೆಡ್ ರೋಲ್ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ. ಎಸ್. ಸೊ ಇವತ್ತು ನಮ್ಮಿಬ್ಬರಿಗೂ ಕೂಡ ಪಾರ್ಟಿ, ಅದರಲ್ಲೂ ಕೂಡ ಬ್ರೆಡ್ ರೋಲ್ ಮಾಡಿಕೊಟ್ಟಿದ್ದಾರೆ. ಸೂಪರ್ವ್ ಆಗಿ ಅರೋಮಾ ಬರ್ತಾ ಇದೆ. ಸೊ ಜಟ್ಪಟಾಗಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬ್ರೆಡ್ ರೋಲ್ ತಯಾರಿಸೋ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಹಸಿಮೆಣಸಿನ ಪೇಸ್ಟ್, ಅರುಣ ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿಯಿರಿ. ನಂತರ ಕೊತ್ತಂಬರಿ ಸೊಪ್ಪು, ಹುರಿದ ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿ ಕಿವುಚಿದ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಇನ್ನೊಂದು ಬೌಲ್ನಲ್ಲಿ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಬ್ರೆಡ್ಡನ್ನು ಅದ್ದಿ ಹಿಂಡು ತೆಗೆಯಿರಿ. ಆನಂತರ ತಯಾರಿಸಿದ ಹೂರಣ ತುಂಬಿ ರೋಲ್ ಮಾಡಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಬ್ರೆಡ್ ರೋಲ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಬ್ರೆಡ್ ರೋಲ್ ರೆಡಿ ಆಯಿತು. ನೆಕ್ಸ್ಟ್ ಬೆಂಗಾಲಿ ಡಿಶ್ ಅಂತ ಹೇಳಿದರು. ಬೆಂಗಾಲಿ ಸ್ವೀಟ್ಸ್ ಅಂದರೆ ನನಗಂತೂ ತುಂಬ ಇಷ್ಟ. ಬಹುಶಃ ಅದನ್ನೇ ಮಾಡ್ತಾರಾ ಏನೋ ಗೊತ್ತಿಲ್ಲ. ಸೊ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇರಿ, ಹೇಳ್ಕೊಡ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು.
ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಬೆಕಾಯ್ ಹೋಮ್ ಅಪ್ಲಯನ್ಸಸ್, ದ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದಂತೂ ಹ್ಯಾಪಿಯಾಗಿ ಇರೋದಕ್ಕೆ ಸೂಪರ್ವಾಗಿರುವಂಥ ಬ್ರೆಡ್ ರೋಲ್ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಬೆಂಗಾಲಿ ಡಿಶ್ ಅಂತ ಹೇಳಿದರು. ಸೊ ಬೆಂಗಾಲಿ ಸ್ವೀಟ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ, ನೋಡಬೇಕು ಯಾವ ಡಿಶ್ ಹೇಳ್ಕೊಡ್ತಾ ಇದ್ದಾರೆ ಅಂತೇಳಿ. ಎಸ್ ಮೇಡಮ್, ಈಗ ಯಾವ ಡಿಶ್ ಸ್ವೀಟ? ಪಾಟಿಶಪ್ತ ಹೆಸರು ಪಾಟಿಶಪ್ತ. ಪಾಟಿಶಪ್ತ ಅಂದರೆ ಇದು ಏನು ನನಗೆ ಗೊತ್ತಿಲ್ಲ. ಬರೀ ನನಗೆ ಚಮಚಮ್ ಮತ್ತೆ ರಸಗುಲ್ಲ ಅದೆಲ್ಲ ಇಷ್ಟ. ಸ್ವಲ್ಪ ಟೈಮ್ ತಗ್ತದೆ ಮಿಲ್ಕ್ ಸ್ವೀಟ್ ಮಾಡಲಿಕ್ಕೆ, ಅದನ್ನೆಲ್ಲ ತಿಕ್ ಮಾಡಬೇಕು. ಇದು ದೋಸೆ ಥರ, ಅದರಲ್ಲಿ ಜಾಗರಿ ಮತ್ತು ಕೊಕೊನಟ್ ಫಿಲ್ಲಿಂಗ್. ಸ್ವೀಟೇ. ಸೊ ಸ್ವಲ್ಪ ಮನಸ್ಸಿದ್ದು ಕೇಳಿದ್ರಿ. ಸರಿ, ಹಾಗಾದ್ರೆ ಸೊ ಅಷ್ಟು ಸ್ವೀಟ್ ಅಲ್ಲಾದ್ರೆ ಇಷ್ಟು ಸ್ವೀಟ್. ಓಕೆ ಫೈನ್. ಸೊ ಹೇಗೆ ಸ್ಟಾರ್ಟ್ ಮಾಡೋದು, ಏನಿದು? ಇದೇ ಹೆಸರು ಹೇಳಿದ್ರಿ, ನಂಗೆ ಮರ್ತೋಯ್ತು. ಪಾಟಿಶಾಪ್ತ. ಓಕೆ, ಪ್ಯಾಟಿಶ್ ಅಂದ್ರೇನು, ಅಪ್ತ ಅಂದ್ರೇನು ಗೊತ್ತಿಲ್ಲ. ಓಕೆ ಓಕೆ ಓಕೆ. ಸೊ ಅಮ್ಮಿ ತುಮಾರೋ ಬಾಲೋಭಾಷಿ ಅದು ಗೊತ್ತಿದಲ್ಲ. ಎಸ್ ಮೇಡಮ್, ಎಸ್. ಈಗ ಹೇಗೆ ಸ್ಟಾರ್ಟ್ ಮಾಡೋದು? ಬೆಲ್ಲದ್ದು ಪಾಕ ಮಾಡಬೇಕು. ಓಕೆ ಸರಿ. ಗ್ಯಾಸ್ ಆನ್. ಸ್ವಲ್ಪ ನೀರು. ಸಾಕು. ಇದು ನೀವು ಹೇಳ್ತಾರೋ ಸ್ವಲ್ಪ ಈ ಬೆಲ್ಲದಲ್ಲಿ, ಅಲ್ಲೂ ಕೂಡ ಬೆಲ್ಲದ್ದು ಮಾಡ್ತಾರೆ. ಹೌದು, ಮಾಡ್ತಾರೆ. ಬೆಲ್ಲದ್ದು ಮಾಡ್ತಾರೆ. ರಸಗುಲ್ಲ ಅದು ಯೂಶಲಿ ಸಕ್ಕರೆ ಬೆಲ್ಲ ಒಂದು ಸಿಗ್ತದೆ, ತಾಳೆ ಬೆಲ್ಲ ಅಂತ, ಅದರದ್ದು ರಸಗುಲ್ಲ ಡಿಸೆಂಬರ್ ವಿಂಟರ್ ಟೈಮ್ನಲ್ಲಿ ಸಿಗ್ತದೆ ಆ ಬೆಲ್ಲ. ಅದರದ್ದು ಖೀರ್ ಎಲ್ಲ ಮಾಡ್ತಾರೆ. ಓಕೆ, ಆ ಬೆಲ್ಲ ಸ್ಪೆಷಲ್, ಬೆಲ್ಲ ಹಾಕಿ ಬೆಲ್ಲ ಅಷ್ಟು ಸ್ಪೆಷಲ್. ಹೌದು. ಓಕೆ ಓಕೆ. ಸೊ ಇದು ಎಷ್ಟು ಪಾಕ ಬರ್ಬೇಕು, ಹೇಗೆ? ಹೌದು, ಪಾಕ ಬರ್ಬೇಕು ಸ್ವಲ್ಪ ಜಾಸ್ತಿ. ಓ, ಸೊ ನೋಡಿ, ಒಂದು ಬೈಸ್ಕೊಂಡೆ. ಬೈದಿದ್ದಲ್ಲ ಹೇಳಿದ್ದು, ಕೂಡಲೇ ಆಗ್ತದೆ. ಆಗ್ತದೆ. ಸೊ ಇದು ಹೇಗೆ, ಒಂದು ನೂಲು ಪಾಕ ಬರ್ಬೇಕು? ಒಂದೆಳೆನಾ ಎರಡೆಳೆ? ಒಂದೆಳೆ ಪಾಕ. ಸೊ ತೆಂಗಿನ ತುರಿ ತಿರುಗಿಸ್ಲಾ? ಇದು ನೋಡ್ಕೊಂಡು ಹಾಕೊಳ್ಳೋದೇ ಹೇಗೆ? ತೆಂಗಿನ ತುರಿ ಪಾಕಕ್ಕೆ ಇಷ್ಟೇ ಅಂಟು ಥರ ಬರಬೇಕಾ? ಇದು ಅಂಟು ಬರಬೇಕು. ಸೊ ಅಡುಗೆ ಮಾಡುವಾಗ ಯೂಶಲಿ ಈ ಥರ ಮಧ್ಯದಲ್ಲಿ ಮಾತಾಡಿದ್ರೆ ಕೆಲವರಿಗೆ ತುಂಬ ಸಿಟ್ಟು ಬರುತ್ತೆ. ನನ್ನ ಅಮ್ಮನಿಗೆ ಎಸ್ಪೆಷಲಿ ಕೇಳೋದೇನು, ಮಾಡುವಾಗ ನೋಡಬೇಕು, ಸುಮ್ಮನೆ ಬಾಯಿಸ್ಕೊಂಡು ನೋಡಬೇಕು, ಆವಾಗ ತನ್ನಷ್ಟಕ್ಕೆ ಗೊತ್ತಾಗುತ್ತೆ ಅಂತ. ಸೊ ಇದು ಒಳ್ಳೆ ಗಟ್ಟಿ ಪಾಕ ಬರಬೇಕಾ? ಸ್ವಲ್ಪ ಡ್ರೈ ಆಗಬೇಕು ಇದು. ಹಾಂ, ಓಕೆ. ಸೊ ನೀವು ಅಲ್ಲಿಗೂ ಕೂಡ ಟ್ರಾನ್ಸ್ಫರ್ ಆಗಿತ್ತಾ, ಹೇಗೆ? ಕೆಲಸದಲ್ಲಿದ್ರು. ಸೊ ಅಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿದ್ರಿ. ಅಲ್ಲಿ ಎಷ್ಟು ಟೈಮ್ ಇದ್ರಿ ಬೆಂಗಾಲಲ್ಲಿ? ಅಲ್ಲೇ ಇದ್ದದ್ದು, ಜಮ್ಶೆಡ್ಪುರ್ನಲ್ಲಿ ಇದ್ದದ್ದು ನಾವು. ಹಾಂ, ಓಕೆ ಓಕೆ. ಟಾಟಾ ಕಂಪನಿಯಲ್ಲಿ. ಏಲಕ್ಕಿ ಪುಡಿ, ಕ್ಯಾಶ್ಯೂ ನಟ್ ಎಲ್ಲ ಹಾಕ್ಬೋದು ಬೇಕಿದ್ರೆ, ಬಟ್ ಹುರಿದು ಹಾಕಬೇಕು, ತುಪ್ಪದಲ್ಲಿ ಹುರಿದು ಹಾಕೊಳ್ಳೋದು. ಹಾಗೆ ಕೂಡ ಹಾಕ್ಬೋದು, ಸಣ್ಣ ಚೂರು ಮಾಡಿ. ಹಾಂ. ಆಯ್ತು, ಇದು ರೆಡಿ ಆಯಿತು. ನೆಕ್ಸ್ಟ್ ಇನ್ನು ತವಾ ಇಟ್ಕೊಳ್ಳೋದು. ಹೌದು. ಗ್ಯಾಸ್ ಆನ್ ಮಾಡಲಾ? ಹಾಂ. ಇದರಲ್ಲಿ 1 ಕಪ್ ಮೈದಾ, ಅರ್ಧ ಕಪ್ ಬಾಂಬೆ ರವಾ, 1/4 ಕಪ್ ರೈಸ್ ಪೌಡರ್. ಮೈದಾ 1 ಕಪ್, ಹೌದು, ಬಾಂಬೆ ರವಾ
ಅರ್ಧ ಕಪ್ ಬಾಂಬೆ ರವೆ, ಹೌದು. ಮತ್ತೆ ಅಕ್ಕಿ ಪುಡಿ ಎಷ್ಟು? 1/4 ಕಾಲ್ ಕಪ್. ಓಕೆ, ಕಾಲ್ ಕಪ್. ಇಷ್ಟು ಮತ್ತೆ 1/3 ಶುಗರ್. ಓ, ಅಷ್ಟೆಲ್ಲ ಹಾಕಿದ್ದೀರಿ ಇದರಲ್ಲಿ? ನೋಡುವಾಗ ಮೈದಾ ಅಷ್ಟೇ ಇದೆ ಅಂತ. ಏಲಕ್ಕಿ ಹುಡಿ. ಏಲಕ್ಕಿ ಹುಡಿ. ಸೊ ಇಷ್ಟೆಲ್ಲ ಹಾಕಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇಡುವುದು. ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು, ನೀರು ಅಲ್ಲ? ಇಲ್ಲ, ನೋಡುವಾಗ ಎಷ್ಟು ಬರೀ ಪ್ಲೇನ್ ಕಾಣ್ತಾ ಇದೆ, ಏನೋ ಮೈದಾ ಮತ್ತೆ ಸ್ವಲ್ಪ ನೀರು ಹಾಕಿದ್ದಾರೆ ಅಂತ. ಇದು ಮಾಡಿ ರೆಡಿ ಇಟ್ಕೊಳ್ಬೇಕಾ ಈ ಒಂದು ಬ್ಯಾಟರ್? 2-3 ಗಂಟೆ ಮೊದಲು ಮಿಕ್ಸ್ ಮಾಡಿ ಇಡಬೇಕು. ಬ್ಯಾಟರ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಹೌದು. ಓಹೋ, ಸಿಗಿಲ್ಲ ಇದು? 3 hours ಮುಂಚಿತವಾಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಹೌದು. ಲಿಡ್ ಇಡ್ಬೇಕಾ? ಇದು ಹೇಗೆ, ಎರಡು ಕಡೆ ಕಾಯಿಸ್ಕೊಳ್ಬೇಕಾ ಹೇಗೆ? ಹೌದು, ಎರಡು ಕಡೆ. ನಾವು ನೀವೀಗ ಇದು ಹೂರ್ಣ ರೆಡಿ ಮಾಡಿದ್ರೆ ಕೊಡಿ. ಹೂರ್ಣ ರೆಡಿ ಮಾಡಿದ್ರಲ್ಲ, ಅದು ನೋಡುವಾಗ ಈ ನೀರು ದೋಸೆ, ಇದು ನೋಡುವಾಗ ನೀರು ದೋಸೆ ಥರನೇ ಕಾಣ್ತಾ ಇದೆ. ನೀರು ದೋಸೆಗೂ ಹಾಕಿ ರೋಲ್ ಮಾಡಿ ತಿಂತಾರೆ. ಈಗ ಸೊ ನಮ್ಮದೇ ಕಾಪಿ ಮಾಡಿದ ತಪ್ಪು. ಓಕೆ, ಇದರೊಳಗೆ ಸ್ಟಫಿಂಗ್ ಹಾಕೊಳ್ಳೋದು ಈಗಲೇನಾ? ಹೌದು. ಓಕೆ, ಹಾಕೊಳ್ಳಿ. ಎಲ್ಲ ದೋಸೆ ಎಲ್ಲ ರೆಡಿ ಆದಮೇಲೆ ಮಾಡ್ಲಿಕ್ಕೆ ಆಗೋದಿಲ್ವ ಇದು? ಮಾಡ್ಬೋದು, ಆಮೇಲೆ ಸಹ ಮಾಡ್ಕೊಳ್ಬೋದು. ನೀವು ಅಲ್ಲಿ ಹೋದಾಗ ನಮ್ಮಲ್ಲೂ ಕೂಡ ಈ ಥರ ನೀರು ದೋಸೆಗೆ ಮಾಡ್ತಾರೆ ಅಂತ ಏನಾದರೂ ಹೇಳ್ಕೊಟ್ಟಿಲ್ವಾ? ನಮ್ಮ ನೀರು ದೋಸೆ ಅಂದರೆ ನೀರು ದೋಸೆನೇ ಅದು. ಅದೇ ನಾವು ಹೋದಲ್ಲಿ ನಮ್ಮೂರು ಅಂತ ಹೇಳಿದ್ರೆ ಅದೊಂದು ಹೆಮ್ಮೆನೇ ಬೇರೆ ಅಲ್ವಾ? ಇಲ್ಲಿರುವಾಗ ನಮಗೆ ಗೊತ್ತಾಗಲ್ಲ. ಬೇರೆ ಕಡೆ ಹೋದಾಗ ನಮ್ಮ ಊರು ಅಂತ ಹೇಳಿದ್ರೆ ಅದೇನೋ ಅಲ್ಲಿದ್ದು ಹೇಳ್ಕೊಳ್ಳುವಾಗ ಅದೊಂಥರ ತನ್ನಷ್ಟಕ್ಕೆ ಈ ಥರ ಜಂಬ ಬಂದ್ಬಿಡುತ್ತೆ ಅಲ್ಲ? ಊರಿನಲ್ಲಿ ಯಾರ ಹತ್ರ ಮಾತಾಡೋದಿಲ್ಲ, ಬೇರೆ ಊರಿನಲ್ಲಿ ಅವರು ಸಿಕ್ಕಿದ್ರೆ ಮಾತಾಡ್ತಾರೆ. ಅದು ಕೂಡ ಎಸ್ಪೆಷಲಿ ನಮ್ಮ ಭಾಷೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಕೇಳಬೇಕು ಅಂತ ಹೇಳಿ ಜೋರಾಗಿ ಮಾತಾಡೋದು ಸ್ವಲ್ಪ. ಸೊ ಎಲ್ರದ್ದು ಇದೆ ಅಭ್ಯಾಸ. ನಾನು ಟ್ರೈ ಮಾಡಲಾ? ನಾನು ಟ್ರೈ ಮಾಡಲಾ? ಮಾಡಿ ಮಾಡಿ. ಎಸ್. ಎಸ್, ಸೊ ಇಟ್ಸ್ ರೆಡಿ. ಸೊ ಇದು ಸರ್ವ್ ಮಾಡ್ಕೊಳ್ಳೋಣ. ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಈಸ್ಟ್ ಮೀಟ್ಸ್ ಸೌತ್ ಅಲ್ಲ? ಬಾಳೆ ಎಲೆಯಲ್ಲಿ ಹಾಕಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲಿಯ ನಮ್ಮ ಬೆಂಗಾಲಿ ಡಿಶ್. ಸೊ ನೋಡ್ತಾ ಇರುವಾಗ ನೀರು ದೋಸೆಗೆ ಹಾಕಿಕೊಟ್ಟಿದ್ದಾರೆ. ನೀರು ದೋಸೆ ಅಲ್ಲ, ಇದು ಪ್ಯಾಟಿಶ್ ಆಗ್ತಾ ಬೆಂಗಾಲಿ ಡಿಶ್, ಬೆಂಗಾಲಿ ಸ್ವೀಟ್ ಡಿಶ್. ನನಗಂತೂ ಇದರ ಕ್ಲೂವೇ ಇರಲಿಲ್ಲ. ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಥೇಟಾಗಿ ನಮ್ಮ ನೀರು ದೋಸೆಗೆ ಬೆಲ್ಲ ತಾರಾಯಿ ಹಾಕಿ ಕೊಟ್ಟಿದ್ದಾಗಿದೆ. ಬಟ್ ಆ ದೋಸೆ ಮಾಡುವ ರೀತಿ ತೀರಾ ಡಿಫ್ರೆಂಟ್. ಹೇಗೆ ನೋಡ್ಕೊಂಡು ಬನ್ನಿ. ಪ್ಯಾಟಿಶ್ ಆಗ್ತಾ ತಯಾರಿಸೋ ವಿಧಾನ: ಮೊದಲು
ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಕರಗಿಸಿ ಒಂದೆಳೆ ಪಾಕ ಬರುವವರೆಗೂ ಕುದಿಸಿ. ತೆಂಗಿನ ತುರಿ, ಏಲಕ್ಕಿ ಪುಡಿ ಹಾಕಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ 1 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಬಾಂಬೆ ರವೆ, 1/4 ಕಪ್ನಷ್ಟು ಅಕ್ಕಿ ಪುಡಿ, 1/4 ಕಪ್ ಸಕ್ಕರೆ, ಏಲಕ್ಕಿ ಪುಡಿ, ಹಾಲು ಹಾಕಿ ಕಲಸಿಕೊಳ್ಳಿ. ಕಲಸಿದ ಮಿಶ್ರಣವನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಯಲು ಇಡಿ. ಬಳಿಕ ಕಾದ ತವಾದ ಮೇಲೆ ಎಣ್ಣೆ ಸವರಿ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿ ಹೂರಣ ತುಂಬಿ ಮಡಚಿಕೊಳ್ಳಿ. ಈಗ ತಯಾರಾಯಿತು ಬೆಂಗಾಲಿ ಸ್ಪೆಷಲ್ ಸಿಹಿ ಖಾದ್ಯ ಪ್ಯಾಟಿಶ್ ಆಪ್ತಾ. ಎಸ್ ಮೇಡಮ್, ಈಗ ಫಸ್ಟ್ ಯಾವುದು? ಬ್ರೆಡ್ ತಗೊಳ್ಳಿ. ಸೊ ಪಾರ್ಟಿ ಅಲ್ವಾ, ಸೊ ಫಸ್ಟ್ ನಿಮಗೆ ಪೂರ್ತಿ ತಿನ್ಬೇಕಪ್ಪ, ಅದೆಲ್ಲ ಇಲ್ಲ. ಎಸ್, ಅದರದ್ದೇ ತಗೊಳ್ಳೋಣ. ಒಳ್ಳೆ ಫಿಲ್ಲಿಂಗ್. ಆಮೇಲೆ ಕುತ್ಕೊಂಡು ಆರಾಮ್ಸೆ ಇಬ್ಬರು ಚಿಟ್ ಚಾಟ್ ಮಾಡ್ಕೊಂಡು ತಿನ್ನೋಣ. ಎಸ್. ಒಳಗಿನ ಬಾಜಿ ಸೂಪರ್, ಕ್ರಿಸ್ಪಿ ಕ್ರಿಸ್ಪಿ. ಈ ಥರ ಇದು ಮಳೆಗಾಲಕ್ಕೆ ಹೇಳಿ ಮಾಡಿಸಿದ್ದು ಥೇಟ್. ಯಾಕೆಂತ ಹೇಳಿದರೆ ಬಿಸಿ ಬಿಸಿ ಈ ಥರ ಕ್ರಿಸ್ಪಿ ಕ್ರಿಸ್ಪಿ ತಿಂತಾ ಇರುವಾಗ ಬಿಸಿ ಕಾಫಿಯ ಇದೆಲ್ಲ ಇದ್ದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಇದಂತೂ ಸೂಪರ್. ಸೊ ಅದು ಬೇರೆ ಮಾತೇ ಇಲ್ಲ. ನೀವು ಮಾಡ್ತಾ ಇರುವಾಗಲೇ ಅಂದ್ಕೊಂಡೆ ಟೇಸ್ಟ್ ಈ ಥರ ಬರ್ಬೋದು ಅಂತ. ಯೂಶ್ವಲಿ ನಾನು ಅಡುಗೆ ಮಾಡ್ತಾ ಇರುವಾಗ ಅಂದ್ಕೊಳ್ತೀನಿ ಇದ್ರ ಟೇಸ್ಟ್ ಈ ಥರ ಬರ್ಬೋದಾ, ನನ್ನದಲ್ಲಿ ಕ್ಯಾಲ್ಕುಲೇಷನ್ ಆಗ್ತಾ ಇರುತ್ತೆ. ಬಟ್ ಇದ್ರದ್ದು ನೋ ಕ್ಲೂ. ಟೇಸ್ಟ್ ನೋಡೋಣ. ತಗೊಳ್ಳಿ. ಪ್ಯಾಟಿಶ್ ಆಪ್ತಾ. ಇದು ಹೇಗೆ ಫುಲ್ ಹೀಗೆ ತೆಗೆದು ತಿನ್ನೋದಾ? ಹಾಗೆ ತಿನ್ನೋದು ಈಗ ಬೇಡ, ಆಮೇಲೆ ತಿನ್ನೋಣ ಆ ಥರ. ತಗೊಳ್ಳಿ. ಒಳ್ಳೆ ಫಿಲ್ಲಿಂಗ್ ಕೂಡ ಹಾಗೆ ಮೈದಾ ಇರೋದ್ರಿಂದ ಈ ರೀತಿ. ನೀರು ದೋಸೆ ಎಲ್ಲ ಆದರೆ ಸ್ವಲ್ಪ ಬೇಗ ಕಟ್ಟಾಗುತ್ತೆ ಅಲ್ಲ. ಓ ವಾವ್, ಅಸ್ಸಮ್. ಈ ಥರ ಡಿಫ್ರೆಂಟ್ ಟೇಸ್ಟ್. ಸೊ ಸ್ವೀಟ್ ಅಂತ ಹೇಳಿದ್ರಿ, ಇದು ನಾನು ಆಗದಿಂದ ಹೇಳ್ತಾ ಇದ್ದೀನಿ, ನೀರು ದೋಸೆ ಬೆಲ್ಲ ತಾರೆ ಹಾಕಿ ಮಾಡಿದ್ದು ಫುಲ್ ಎಂಟೈರ್ಲಿ ಡಿಫ್ರೆಂಟ್ ಟೇಸ್ಟ್. ಅದಕ್ಕೆ ನೀವು ಹೇಳಿದ್ದು ತಿನ್ನೋಡಿ ಆಮೇಲೆ ಅದು ಹೇಳಿದ್ದು. ಆಗ ಹೇಳಿದ್ರಲ್ಲ ಚಾಲೆಂಜ್. ಸೊ ಚಾಲೆಂಜ್ ಎಸ್ ಅಕ್ಸೆಪ್ಟ್ ಮಾಡಿದ್ದೇನೆ. ಸೊ ಇದಂತೂ ಸಕ್ಕತ್ತಾಗಿ ಬಂದಿದೆ. ಸ್ವೀಟ್, ವೆರಿ ಟೇಸ್ಟಿ, ಲೈಟ್ ಸ್ವೀಟ್. ಆ್ಯಂಡ್ ಯೂಶ್ವಲ್ ನಾವು ಮಾಡೋದಕ್ಕಿಂತ ಇದು ಡಿಫ್ರೆಂಟ್. ಆ ಒಂದು ದೋಸೆದು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಕೂಡ ಲೈಟ್ ಸ್ವೀಟ್ನೆಸ್ ಬಂದು ಸಕ್ಕರೆ ಹಾಕಿದ್ದೀರಿ ಅಲ್ಲ, ಬೆಲ್ಲ ಇದಕ್ಕೆ ಹಿಟ್ಟಿಗೆ ಸಕ್ಕರೆ ಹಾಕಿದ್ದೀರಿ. ಅದಕ್ಕೆ ಅದೊಂಥರ ಬೇರೆ ಟೇಸ್ಟ್. ಏನು ಅದಕ್ಕೆ ಎಸೆನ್ಸ್ ಹಾಕಿದ ರೀತಿಯಲ್ಲಿ ಬರ್ತಾ ಇದೆ. ಕಮ್ಮಿ ಆಯ್ತು. ಬಟ್ ಇಷ್ಟು ಸಾಕು, ಬೇಕಾದಷ್ಟು. ಜಾಸ್ತಿ ಸ್ವೀಟ್ ತಿನ್ನಬಾರ್ದು, ಇಷ್ಟು ಸಾಕು. ಸ್ವೀಟ್ ಇಷ್ಟ ಅಂತ ಹೇಳಿ ತುಂಬ ತಿನ್ನೋರಲ್ಲ. ಇದು ಕರೆಕ್ಟ್ ಆಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ ಮೇಡಮ್. ನನಗಂತೂ ತುಂಬ ಹಿಡಿಸ್ತು. ಸೊ ನಿಮ್ಮ ಕೈ ರುಚಿ ಅಸ್ಸಮ್. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಎಲ್ಲಿದು ಡಿಶ್ ಹೇಳ್ಕೊಡ್ತೀರಿ ಅಂತ ನಾನು ಕಾಯ್ತಾ ಇರ್ತೀನಿ. ಓಕೆ, ಸೊ ಹೇಗನ್ನಿಸ್ತು? ಸೊ ನಿಮ್ಮ ಈ ಅಸಿಸ್ಟೆಂಟ್ ಜೊತೆ ಒಳ್ಳೆದಾಯ್ತು. ಅಸಿಸ್ಟೆಂಟ್ ಪರವಾಗಿಲ್ಲ ಅಲ್ವಾ? ಎಸ್ ಮೇಡಮ್. ಧನ್ಯವಾದಗಳು. ಸೊ ನಿಮಗೆ ಅಸಿಸ್ಟೆಂಟ್ ಇಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ನಿಮ್ಮ ಕೈ ರುಚಿ ತುಂಬ ಹಿಡಿಸ್ತು. ಸೊ ವೆರಿ ಟೇಸ್ಟಿ ರೆಸಿಪೀಸ್. ಇನ್ನಷ್ಟು ಒಳ್ಳೆ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡಿ. ಯಾರು ಇಲ್ಲ ಅಂದರೆ ಏನಾದರೂ ಟ್ರೈ ಮಾಡಿ ಆಮೇಲೆ ಬಂದು ನಮಗೆ ಹೇಳ್ಕೊಡಿ, ನನಗೆ ಹೇಳ್ಕೊಡಿ. ಓಕೆ, ಎಸ್ ಮೇಡಮ್. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಬರೀ ಸ್ವೀಟೇ ತಿನ್ನೋದಲ್ಲ, ಅನ್ನ ಕೂಡ ತಿನ್ಬೇಕು, ಅದರಲ್ಲೂ ಕೂಡ ಕುಚ್ಚಲಕ್ಕಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಖುಷಿ ಅನಿಸ್ತು ನಿಮ್ಮ ಜೊತೆ ಅಡುಗೆ ಮಾಡ್ತಾ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಮಾಡ್ತಾ ಮಾಡ್ತಾ ಒಂದು ಕೈ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಉದಾಹರಣೆಗೆ ಈ 2 ಡಿಶಸ್ ಸೂಪರ್ವ್ ಆಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಅದರಲ್ಲೂ ಎಸ್ಪೆಷಲಿ ಇದು ಬೆಂಗಾಲಿ ಡಿಶ್ ಸಖತ್ತಾಗಿದೆ. ಸೊ ನೋಡ್ಕೊಂಡ್ರಿ ಹೇಗೆ ಮಾಡೋದು ಅಂತ ಹೇಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.